ಕರ್ನಾಟಕ ಸರ್ಕಾರ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಬೆಂಗಳೂರು ಹಾಗೂ ಜಿಲ್ಲಾಡಳಿತ ಚಿತ್ರದುರ್ಗ ಹಾಗೂ ನಗರಸಭೆ ಹಿರಿಯೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರದಂದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಪ್ರಧಾನ ರಸ್ತೆಯಲ್ಲಿರುವ ಹಳೆ ಕಡಲೆಕಾಯಿ ಮಂಡಿಯಲ್ಲಿ ಕ್ಷೇತ್ರದ ಶಾಸಕಿ ಕೆ ಪೂರ್ಣಿಮಾ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಿದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯದ ವಸತಿ ಸಚಿವರಾದ ವಿ ಸೋಮಣ್ಣನವರು, ಈ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ಒಂದು ಸೂರು ಇರಬೇಕು ಎಂಬುದು ಪ್ರಧಾನಿ ನರೇಂದ್ರ ಮೋದಿಯವರ ಕನಸು. ನಮ್ಮ ಪ್ರಧಾನಿಯವರ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಬಿಜೆಪಿ ಸರ್ಕಾರ ಶ್ರಮಿಸುವ ಮೂಲಕ ಸಾಧನೆ ಮಾಡಿ ತೋರಿಸಿದೆ ಎಂಬುದಾಗಿ ಹೇಳಿದರು. ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಸರ್ವರಿಗೂ ಸೂರು ಯೋಜನೆ ಅಡಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಗರದ ಕೆಎಂ ಕೊಟ್ಟಿಗೆ ಮತ್ತು ಲಕ್ಕವನಹಳ್ಳಿ 1248 ಮನೆಗಳ ಶಂಕುಸ್ಥಾಪನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಹಿರಿಯೂರು ತಾಲೂಕಿಗೆ ಅತಿ ಹೆಚ್ಚು ಮನೆಗಳು ಮಂಜೂರಾಗಿದೆ ಎಂದರೆ ಅದಕ್ಕೆ ಕ್ಷೇತ್ರದ ಶಾಸಕಿಯಾದ ಪೂರ್ಣಿಮಾ ಶ್ರೀನಿವಾಸ್ ಕಾರಣ. ತಾಲೂಕಿಗೆ ನೀರು, ಆರೋಗ್ಯ, ಸುರಕ್ಷತೆ, ಆಸ್ಪತ್ರೆ ಹಾಗೆಯೇ ಎಲ್ಲಾ ವರ್ಗದ ಜನರಿಗೆ ಸೂರು ಕಲ್ಪಿಸುವಲ್ಲಿ ಅವಿರತ ಶ್ರಮಿಸುವ ಮೂಲಕ ಜನರ ಸೇವೆ ಮಾಡುತ್ತಾ ಬಂದಿದ್ದಾರೆ. ಇವರ ಸಾಧನೆಗೆ ನೀವೆಲ್ಲ ಧ್ವನಿಯಾಗಬೇಕು ಎಂಬುದಾಗಿ ಹೇಳಿದರು. ಇನ್ನು ಕ್ಷೇತ್ರದ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮಾತನಾಡಿ, ಇಂದು ನಮ್ಮ ಜಿಲ್ಲೆಗೆ ಐತಿಹಾಸಿಕ ಶುಭ ದಿನ ಎಂದರೆ ತಪ್ಪಾಗಲಾರದು. ಏಕೆಂದರೆ ತಾಲೂಕಿನ ಅಭಿವೃದ್ಧಿ ಸೂತ್ರಗಳಾದ ನೀರಾವರಿ, ಶಿಕ್ಷಣ, ಆರೋಗ್ಯದ ಜೊತೆಗೆ ಗುಡಿಸಲು ಮುಕ್ತ ತಾಲೂಕು ನಿರ್ಮಾಣಕ್ಕೆ ಇಂದು ರಾಜ್ಯ ವಸತಿ ಸಚಿವರಾದ ಸೋಮಣ್ಣನವರು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇವರಿಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿದರು. ಅದಲ್ಲದೆ ನಮ್ಮ ತಾಲೂಕಿಗೆ ಇನ್ನು 2,000 ಮನೆಗಳನ್ನು ಮಂಜೂರು ಮಾಡಬೇಕು ಎಂಬುದಾಗಿ ಸಚಿವರಲ್ಲಿ ಮನವಿ ಮಾಡಿದರು. ಶಾಸಕರ ಮನವಿಗೆ ಸ್ಪಂದಿಸಿದ ಸಚಿವ ಸೋಮಣ್ಣನವರು 2,000 ಮನೆಗಳ ಮಂಜೂರು ಮಾಡುವುದಾಗಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ವಸತಿ ಸಚಿವರಾದ ಸೋಮಣ್ಣನವರಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಸಕರ ಆಪ್ತ ಸಹಾಯಕ ನಿರಂಜನ ಮೂರ್ತಿ, ಜಿಲ್ಲಾಧಿಕಾರಿಗಳಾದ ಕವಿತಾ ಎಸ್ ಮನ್ನಿಕೇರಿ, ತಾಲೂಕು ತಹಶೀಲ್ದಾರರಾದ ಶಿವಕುಮಾರ್, ರಾಜ್ಯ ಪರಿಶಿಷ್ಟ ವರ್ಗ 1 ಅಧ್ಯಕ್ಷರಾದ ಡಿಟಿ ಶ್ರೀನಿವಾಸ್, ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಂಶುನೀಸಾ, ಉಪಾಧ್ಯಕ್ಷರಾದ ಬಿಎನ್ ಪ್ರಕಾಶ್, ನಗರಸಭೆ ಪೌರಾಯುಕ್ತರಾದ ಡಿ ಉಮೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಜಯ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಾಗಭೂಷಣ್, ಡಿವೈಎಸ್ಪಿ ರೋಷನ್ ಜಮೀರ್, ಪೊಲೀಸ್ ನಿರೀಕ್ಷಕರಾದ ರಾಘವೇಂದ್ರ, ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಗ್ರಾಮಾಂತರ ನಗರ ಠಾಣೆಯ ಪೊಲೀಸ್ ಅಧಿಕಾರಿಗಳು ಹಾಗೂ ವೈದ್ಯಕೀಯ ಕ್ಷೇತ್ರದ ಟಿಎಚ್ಒ ಡಾಕ್ಟರ್ ವೆಂಕಟೇಶ್, ನಗರಸಭೆ ಸದಸ್ಯರಾದ ಡಿ ಸಣ್ಣಪ್ಪ, ಪಿಂಕಿ ಸರವಣ, ಅಂಬಿಕಯ್ಯಾನೆ, ಅಂಬಿಕಾಬಾಯಿ, ಕದ್ರುಯಾನೆ ಅಲಿಯಾಸ್ ಗಣೇಶ್, ಸನಾವುಲ್ಲಾ, ಜಬೀಲುಲ್ಲಾ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರುಗಳಾದ ಪ್ರಸನ್ನ ಬೆಳಗೆರೆ, ನಿಂಗರಾಜ್ ಉಪ್ಪಾರ್, ಸರವಣ, ರಾಜು, ಕಕ್ಕಯ್ಯನಹಟ್ಟಿ ಜಯಣ್ಣ, ಕಕ್ಕಯ್ಯನಹಟ್ಟಿ ಶಿವಮೂರ್ತಿ ಸೇರಿದಂತೆ ಎಲ್ಲ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಮುಖಂಡರು ಹಾಗೂ ನಗರಸಭೆ ಸದಸ್ಯರು, ನಗರಸಭೆಯ ಎಲ್ಲ ಅಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲ ಇಲಾಖೆಯ ಆಡಳಿತಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಹಿರಿಯೂರು. ಬೀದಿ ದೀಪಗಳ ವ್ಯವಸ್ಥೆ ಆಗಬೇಕಾಗಿದೆ. ಈಗಾಗಲೇ ನಗರಸಭೆಯ ಆಯುಕ್ತರು ಹೇಳ್ತಾ ಇದ್ರು 108 ಕೋಟಿ ರೂಪಾಯಿ, ನನ್ನ ಸಹೋದರಿ ಹೇಳ್ತಾ ಇದ್ರು 200 ಕೋಟಿ ರೂಪಾಯಿಗಳ ಒಳಚರಂಡಿಗೆ ಕಾಮಗಾರಿಗೆ ಪ್ರಾರಂಭ ಆಗೋದಕ್ಕೆ ಮುಖ್ಯಮಂತ್ರಿಗಳು ಮೌಖಿಕವಾಗಿ ಒಪ್ಪಿಕೊಂಡಿದ್ದಾರೆ. ಮೊದಲನೇ ಕಂತಿನಲ್ಲಿ 108 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ಅದರ ಕಾಮಗಾರಿಯನ್ನು ಪ್ರಾರಂಭ ಮಾಡಿ, ಯಾವ ನಗರಸಭೆ ಇದೆ ಈ ನಗರಸಭೆಗೆ ಇವತ್ತು ಕೂಡ ಒಳಚರಂಡಿ ಬರಲಿಲ್ಲ ಅಂದ್ರೆ ಹಿಂದೆ ಇದ್ದಂತ ಪುಣ್ಯಾತ್ಮರು ಏನ್ ಮಾಡ್ತಾ ಇದ್ರು ಅಂತ ಅವರೇ ಯೋಚನೆ ಮಾಡ್ಕೋಬೇಕಾಗಿದೆ. ಜನರು ಕೂಡ ಎಲ್ಲ ಒಂದು ಕಡೆ ಚಿಂತನೆ ಮಾಡಬೇಕಾಗಿದೆ. ಅಲ್ಲಿ ಶಾಸಕರಾಗಿ ನಿಂತ ಸಂದರ್ಭದಲ್ಲಿ ಇದೇ ಮೈದಾನದಲ್ಲಿ ಮತವನ್ನ ಯಾಚಿಸುವಂತ ಸಂದರ್ಭದಲ್ಲಿ ಒಂದು ನಿಶ್ಚಯವನ್ನ ಮಾಡಿದ್ದೆ. ಈ ಹಿರಿಯೂರಿನ ಜನತೆ ಒಂದು ಅವಕಾಶವನ್ನ ಕೊಟ್ಟಲ್ಲಿ ನೀರಾವರಿ, ಶಿಕ್ಷಣ, ಆರೋಗ್ಯ ಮತ್ತು ಗುಡಿಸಲು ಮುಕ್ತ ಹಿರಿಯೂರನ್ನಾಗಿ ಮಾಡಬೇಕು ಅಂತ ಹೇಳಿ ಅದೇ ನಿಟ್ಟಿನಲ್ಲಿ ಸತತ 4 ವರ್ಷದಿಂದ ಬಹುಶಃ ನಾನು ಇಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಲಿಕ್ಕೆ ಕಾರಣೀಭೂತರಲ್ಲಿ ಮೊದಲಿಗರು ಮತ್ತು ಸದಾ ಆಗಿ ವಸತಿ ವಿಷಯದಲ್ಲಿ ಸದಾ ಪ್ರೋತ್ಸಾಹವನ್ನು ಕೊಟ್ಟು ಇಷ್ಟು ಮನೆಗಳನ್ನು ತರಲಿಕ್ಕೆ ಕಾರಣೀಭೂತರು ಅಂತ ಹೇಳಿದ್ರೆ ವಸತಿ ಸಚಿವರು, ಹಿರಿಯರಾದಂಥ ನಮ್ಮ ನಾಯಕರಾದಂಥ ಸೋಮಣ್ಣ ಸರ್ ಅವರು.